ವಾರಂಗಲ್ನಲ್ಲಿ ನಡೆದ ಘಟನೆಯ ಇನ್ನೂ ಮಾಸುವ ಮುಂಚೆಯೇ ತೆಲಂಗಾಣದ ಕರೀಂನಗರದಲ್ಲಿ ಮತ್ತೊಂದು ಬೆಚ್ಚಿಬೀಳಿಸುವ ಘಟನೆ ನಡೆದಿದೆ. 5 ವರ್ಷದ ಅವಳಿ ಹೆಣ್ಣುಮಕ್ಕಳು ಆಟವಾಡುವ ವಯಸ್ಸಿನ ಆ ಕಂದಮ್ಮಗಳನ್ನ ಸಾಕಿ ಸಲಹಬೇಕಾದ ತಂದೆಯೇ ರಾಕ್ಷಸನಾಗಿದ್ದಾನೆ. ಕೇವಲ ಹೆಣ್ಣುಮಕ್ಕಳೆಂಬ ಕಾರಣಕ್ಕೆ ಆ ಇಬ್ಬರು ಜೀವಗಳನ್ನ ಬಾವಿಗೆ ತಳ್ಳಿ ಸಮಾಧಿ ಮಾಡಿದ್ದಾನೆ. ಏನಿದು ಜುಬಿಲಿನಗರದ ಕರಾಳ ಕಥೆ? ಆ ತಂದೆ ಇಷ್ಟೊಂದು ಕ್ರೂರಿಯಾಗಿದ್ದು ಯಾಕೆ? ಮೃತರನ್ನ ಗೀತಾಂಶಿ ಮತ್ತು ಗೀತಾ ನವಿಕಾ ಅಂತ ಗುರುತಿಸಲಾಗಿದೆ. ಈ ಇಬ್ಬರು 5 ವರ್ಷದ ಅವಳಿ ಸೋದರಿಯರು. ಶುಕ್ರವಾರ ಸಂಜೆ ತಾಯಿ ಮೌನಿಕಾ ಮನೆಯಲ್ಲಿ ಇಲ್ಲದಿದ್ದಾಗ ತಂದೆ ಶ್ರೀಶೈಲಂ ಮಕ್ಕಳನ್ನ ಬೈಕ್ನಲ್ಲಿ ಕರೆದುಕೊಂಡು ಹೋಗಿದ್ದಾನೆ. ನಿರ್ಜನ ಪ್ರದೇಶದ ಕೃಷಿ ಬಾವಿಯ ಬಳಿ ಹೋಗಿ ಆ ಪುಟ್ಟ ಮಕ್ಕಳಿಗೆ ಬಲವಂತವಾಗಿ ಕೀಟನಾಶಕ ಕುಡಿಸಿದ್ದಾನೆ. ಮಕ್ಕಳು ಪ್ರಾಣಾಪಾಯದಲ್ಲಿ ಒದ್ದಾಡುತ್ತಿರುವಾಗಲೇ ಅವರನ್ನ ಬಾವಿಗೆ ಎಸೆದು ಪರಾರಿಯಾಗಿದ್ದಾನೆ. ಪತ್ನಿ ಮನೆಗೆ ಬಂದು ನೋಡಿದಾಗ ಮಕ್ಕಳು ನಾಪತ್ತೆಯಾಗಿದ್ರು. ಗಾಬರಿಯಿಂದ ಹುಡುಕಾಟ ನಡೆಸಿದಾಗ ಬಾವಿಯಲ್ಲಿ ಮಕ್ಕಳ ಮೃತದೇಹ ಪತ್ತೆಯಾಗಿದೆ. ಗ್ರಾಮಸ್ಥರು ಶ್ರೀಶೈಲಂನನ್ನ ಹಿಡಿದು ಪ್ರಶ್ನಿಸಿದಾಗ ಆತ ತನ್ನ ಪಾಪದ ಕೃತ್ಯವನ್ನ ಒಪ್ಪಿಕೊಂಡಿದ್ದಾನೆ. ಸಿಟ್ಟಿಗೆದ್ದ ಜನರು ಆತನಿಗೆ ಸರಿಯಾಗಿ ಧರ್ಮದೇಟು ನೀಡಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಈ ಶ್ರೀಶೈಲಂಗೆ ಮೊದಲಿನಿಂದಲೂ ಹೆಣ್ಣು ಮಕ್ಕಳೆಂದರೆ ಅಸಮಾಧಾನವಿತ್ತು. ದೊಡ್ಡವರು ಎಷ್ಟೇ ಬುದ್ಧಿ ಹೇಳಿದ್ರೂ ಕೇಳದೆ ಪತ್ನಿಯ ಜೊತೆ ಸದಾ ಜಗಳವಾಡುತ್ತಿದ್ದನಂತೆ. ಗಂಡು ಮಗುವಿನ ಹಂಬಲದಲ್ಲಿ ತನ್ನದೇ ರಕ್ತವನ್ನ ಬಲಿಪಡೆದ ಇಂತಹ ತಂದೆ ಸಮಾಜಕ್ಕೆ ದೊಡ್ಡ ಪಿಡುಗು. ವಾರಂಗಲ್ಲಾಯ್ತು, ಈಗ ಕರೀಂನಗರ. ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವ ಇಂತಹ ಸರಣಿ ಹತ್ಯೆಗಳು ನಮ್ಮನ್ನು ತಲೆತಗ್ಗಿಸುವಂತೆ ಮಾಡಿದೆ. ಈ ಘಟನೆಯ ಬಗ್ಗೆ ಮತ್ತು ಆ ಕಿರಾತಕ ತಂದೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ. ಲೇಟೆಸ್ಟ್ ಸುದ್ದಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.